ಹೆಬ್ರಿಯಲ್ಲಿ ಮತದಾನ ಬಹಿಷ್ಕಾರ ಮಾಡಿದ ಗ್ರಾಮಸ್ಥರು. ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಹೆಬ್ರಿ ತಾಲೂಕು ಕಚ್ಚೂರು ಗ್ರಾಮದ ನಾಗರಿಕರು ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಕಚ್ಚೂರು ಗ್ರಾಮದ ಅತ್ಯಂತ ಉಪಯೋಗಿಯಾದ ಮಾತ್ಕಲ್ ಹಾಗೂ ಶಾಸ್ತ್ರಿನಗರ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಈ ಭಾಗದಲ್ಲಿ ಕುಡಿಯುವ ನೀರಿನ ಪೂರೈಕೆ ಕೂಡ ಇಲ್ಲ. ಸುಮಾರು 20 ವರ್ಷಗಳ ಈ ಬೇಡಿಕೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. 2019ರಲ್ಲಿ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಹೇಳಿದ್ದು, 2022ರಲ್ಲಿ ಮತ್ತೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಸುಳ್ಳು ಹೇಳಿ ಜನರನ್ನ ಯಾಮಾರಿಸಿದ್ದಾರೆ. ಅಲ್ಲದೆ ಕುಡಿಯುವ ನೀರಿನ ಪೈಪ್ ಮಾತ್ರ ಅಳವಡಿಸಿದ್ದು ಅದರಲ್ಲಿ ಈವರೆಗೂ ನೀರು ಬಂದಿಲ್ಲ ಎಂದು ಆರೋಪಿಸಿದರು. ಸುನಿಲ್ ಕುಮಾರ್ ಕೊಟ್ಟಿದ್ದಾನಾ ಅಥವಾ ಬಿಜೆಪಿ ಪಕ್ಷದ ಕೊಟ್ಟಿದ್ದಾರಾ? ಅದನ್ನ ನಂಗೆ ನಾಳೆ ತೋರಿಸಲೇಬೇಕು. ಇಲ್ಲ ಕೊಟ್ಟದ್ದು ಇವರಿಬ್ಬರು ಚಿಕ್ಕಪ್ಪ ಮಗ. ಅದನ್ನ ನಿಯತ್ತಾಗಿ ಪೈಪ್ ಲೈನ್ ಮಾಡಿದ್ದಾರೆ. 3 ವರ್ಷ ಆಯ್ತು, ಅದಕ್ಕೆ ನೀರಿಲ್ಲ. ಇವತ್ತು ನಮ್ಮ ಮನೆ ಕುಡಿಲಿಕ್ಕೆ ನೀರು ಇವರು ಚಿಕ್ಕಪ್ಪ ಮಗನ ತೋಟ. ಅದನ್ನ ನಾನು ಹೇಳಿಕ್ ಬಯಸ್ತೇನೆ, ನಾಳೆ ಬರಲೇಬೇಕು ಅವರು. ಆಶ್ವಾಸನೆ ಇಷ್ಟು ಕೊಡ್ತಾ ಬರ್ತಿದ್ರಲ್ಲ, ಈ ಸಣ್ಣ ರೋಡಿಗೆಲ್ಲ ನಮ್ದು ಇವತ್ತಿನ ರೋಡ್ ಅಲ್ಲ ಇದು. ಈ ರೋಡಿಗೆ ಎಷ್ಟು ಇತಿಹಾಸ ಇತ್ತು. ಬ್ರಿಟಿಷ್ ಕಾಲದ ಇತಿಹಾಸ ಅವ್ರು ಬಂದರು ನೋಡಿ, ನಮ್ಮ ಕೂಡಲೇ ನೆಕ್ಸ್ಟ್ ಇಲೆಕ್ಷನ್ ಆದ್ಮೇಲೆ ಮಾಡಿ ಕೊಡ್ತಾರೆ. ಪೂಜೆ ಮಾಡ್ಲೇಬೇಕು. ಮಾರ್ಚ್ 30 ಒಳಗಡೆ ಆಗ್ಲೇಬೇಕು.